ಕಾಂಗ್ರೆಸ್ ಪಕ್ಷದಿಂದ ಹೊಸ ಸದಸ್ಯತ್ವ ಅಭಿಯಾನ ಆರಂಭಗೊಂಡಿದೆ ಅಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರಾವಳಿ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಅವರು ಮಂಗಳೂರು ಏರ್ಪೋರ್ಟ್ನಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ. ಸ್ವಾತಂತ್ರ್ಯ ತಂದುಕೊಟ್ಟು 75 ವರ್ಷ ಆಗಿದೆ. ಭಾರಿ ಕಷ್ಟದ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಿದೆ. ಈಗ 75 ವರ್ಷದ ಬಳಿಕ ದೇಶ ಮತ್ತೆ ಸಂಕಷ್ಟದಲ್ಲಿ ತಗಲಾಕೊಂಡಿದೆ. ದೇಶಕ್ಕೆ ಕಾಂಗ್ರೆಸ್ ಆಡಳಿತ ಮತ್ತೆ ಬೇಕಾಗಿದೆ. ನಾಯಕಿ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಮತ್ತೆ ಪಕ್ಷವನ್ನ ಸಂಘಟನೆ ಮಾಡಲಾಗ್ತಾ ಇದೆ. ಇದಕ್ಕೋಸ್ಕರ ಸದಸ್ಯತ್ವ ಅಭಿಯಾನ ಮಾಡಲಾಗ್ತಾ ಇದೆ. ಪಕ್ಷದಲ್ಲಿ ಚುನಾವಣೆ ಕೂಡ ಘೋಷಣೆ ಮಾಡಲಾಗಿದೆ. ಮತದಾನದ ಹಕ್ಕು ನೀಡಲು ಕೆಲವು ಜವಾಬ್ದಾರಿ ನೀಡಲಿದ್ದೇವೆ. ಚುನಾವಣೆಗೆ ಸಂಬಂಧಪಟ್ಟಂತೆ ಪಕ್ಷ ಪೂರ್ವ ಸಿದ್ಧತೆ ಮಾಡ್ತಾ ಇದೆ. ಕಾಂಗ್ರೆಸ್ ಗೆಲ್ಲುವ ವಿಚಾರದಲ್ಲಿ ಪಕ್ಷದ ಕಾರ್ಯಕರ್ತರ ಮಾತಿಗೂ ನಾವು ಬೆಲೆ ಕೊಡಲಿದ್ದೇವೆ. ಇದಕ್ಕೋಸ್ಕರ ಹೆಚ್ಚಿನ ಸಂಘಟನೆ ನಡೆಸಲಿದ್ದೇವೆ ಅಂತ ಹೇಳಿದರು. ಕಾಂಗ್ರೆಸ್ಸಿಗರ ಮನಸ್ಸಿನಲ್ಲಿ ಏನಿದೆ ಅದು ಕಾಂಗ್ರೆಸ್ ಅಧ್ಯಕ್ಷರ ಭಾವನೆ ಆಗಬೇಕಾಗಿದೆ. ಕಾಂಗ್ರೆಸ್ ಪಕ್ಷದ ನಾಯಕತ್ವ ಸಿದ್ಧಾಂತ ಮೇಲೆ ನಂಬಿಕೆ ಇಟ್ಟವರು ಯಾರು ಬೇಕಾದರೂ ಸದಸ್ಯತ್ವ ಮಾಡಬಹುದು ಅಂತ ಹೇಳಿದ್ರು. ಹಿಜಾಬ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಸುನಿಲ್ ಕುಮಾರ್ ಮತ್ತು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಬೇರೆ ಕೆಲಸ ಏನೂ ಇಲ್ಲ. ಪಾರ್ಟಿ ವಿರುದ್ಧ ಮಾತನಾಡುವುದೇ ಅವರ ಡ್ಯೂಟಿ. ದೇಶದಲ್ಲಿ ಅಶಾಂತಿ ಸೃಷ್ಟಿಸುವುದೇ ಅವರ ಕೆಲಸ ಅಂತ ಹೇಳಿದರು. ಬೆಂಗಳೂರಿಗೆ ಉಡುಪಿಗೆ 75 ವರ್ಷ ಆಗಿದೆ. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ತಂದುಕೊಟ್ಟು 75 ವರ್ಷದ ನಂತರ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ದೇಶ ತಗಲಾಕೊಂಡಿದೆ, ರಾಜ್ಯ ತಗಲಾಕೊಂಡಿದೆ. ನಾವು ಮರು ನಿರ್ಮಾಣ ಮಾಡಬೇಕಾಗಿದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಅವಶ್ಯಕತೆ ಇದೆ. ಅದಕ್ಕೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನಮ್ಮ ವರ್ಕಿಂಗ್ ಕಮಿಟಿಲಿ ಹೊಸ ಸದಸ್ಯತ್ವದ ಅಭಿಯಾನ ಪ್ರಾರಂಭ ಮಾಡ್ತಿದ್ದಾರೆ. ನಮ್ಮ ಪಕ್ಷದಲ್ಲಿ ಚುನಾವಣೆ ಕೂಡ ಘೋಷಣೆ ಆಗಿದೆ. ಮುಂದಕ್ಕೆ ಬ್ಲಾಕು, ಜಿಲ್ಲಾ ಪದಾಧಿಕಾರಿಗಳು ಯಾರಾಗಬೇಕಾದ್ರೂ ಕೂಡ ಆಗ್ತದೆ. ಅದಕ್ಕೆ 1 ತಿಂಗಳು ಮಾತ್ರ ಸದಸ್ಯರಾಗಲು ಅವಕಾಶ ಇದೆ. ಬೇರೆ ಟೈಮಲ್ಲಿ ಆಗ್ಬೋದು, ಆದರೆ ಮತದಾನದ ಹಕ್ಕು ಕೊಡುವಂಥ ಒಂದು ಜವಾಬ್ದಾರಿ ನಾವು ಕೊಡ್ತಾ ಇದ್ದೇವೆ. ಅದಕ್ಕೆ ನಾವೆಲ್ಲರೂ ಕೂಡ ಕೆಲವ್ರನ್ನ 40 ಬೂತ್ಗೆ ಒಬ್ಬೊಬ್ಬರನ್ನ ಚೀಫ್ ಎನ್ರೋಲರ್ ಅಂತ ನೇಮಕ ಮಾಡಿದ್ದೇವೆ. ಸೊ ಅವ್ರಿಗೆ ಏನು ವಿಚಾರ, ಹೆಂಗೆ, ಏನು ಎತ್ತ ಅಂತೇಳಿ ಚುನಾವಣೆ ಮುಂದಕ್ಕೆ ಗೆಲ್ಲಬೇಕಾದ್ರೆ, ಟಿಕೆಟ್ ತೊಗೋಬೇಕಾದ್ರೆ, ಮಾಡಬೇಕಾದ್ರೆ ಸದಸ್ಯರ ಅಭಿಪ್ರಾಯವನ್ನು ಕೇಳಬೇಕು ಅಂತ. ಕಾಂಗ್ರೆಸ್ಸು ಜನರ ವಿಚಾರದಲ್ಲಿ ಕಾರ್ಯಕರ್ತರ ಭಾವನೆ ರಾಜ್ಯದ ಅಧ್ಯಕ್ಷರ ಭಾವನೆ ಆಗಬೇಕು ಅಂತ. ಕಾಂಗ್ರೆಸ್ ಕಾರ್ಯಕರ್ತರಿಗೇನು, ಕಾಂಗ್ರೆಸ್ಸಿಗರಿಗೇನು ಮನಸ್ಸಿನಲ್ಲಿದೆ, ಯಾರು ನಿಮ್ಮ ನಾಯಕ ಆಗಬೇಕು ಅಂತ ಮನಸ್ಸಿದೆ, ಇದೆಲ್ಲ ಕೂಡ ಆನ್ಲೈನಲ್ಲಿ ನಾವು ಇನ್ಫಾರ್ಮೇಷನ್ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೆ ಹೆಚ್ಚಿನ ಸದಸ್ಯರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕು ಅಂತೇಳಿ ಓಪನ್ ಮಾಡಿದ್ದೇವೆ. ಯಾರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ನಾಯಕತ್ವದಲ್ಲಿ ನಂಬಿಕೆ ಇದೆ ಅವರೆಲ್ಲ ಕೂಡ ₹5 ಮೆಂಬರ್ಶಿಪ್ ಕೊಟ್ಟು ₹5 ಕೊಟ್ಟು ಮೆಂಬರ್ಶಿಪ್ ಆಗ್ಬೋದು. ಅವ್ರು ಯಾವಾಗಲೂ ನಮ್ಮ ಪಾರ್ಟಿ ವಿರುದ್ಧ ಮಾತಾಡೋದೇ ಅವ್ರ ಡ್ಯೂಟಿ. ಅವ್ರ ಡ್ಯೂಟಿನೇ ಅವ್ರ ಪಾರ್ಟಿ ವಿರುದ್ಧ ಮಾತಾಡೋದು, ದೇಶದಲ್ಲಿ, ರಾಜ್ಯದಲ್ಲಿ, ಮಕ್ಕಳಲ್ಲಿ ಅಶಾಂತಿ ಮೂಡಿಸೋದು. ಅವ್ರು ಮೊದಲಿಂದನೂ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಆ ವಿಚಾರ.